ಇವೆಲ್ಲ ಕಾರಣ
ಹುಡುಕುವುದರಲ್ಲಿ
ಅಮ್ಮನಿಂದ ಪೂರ್ಣಾಶೀರ್ವಾದವನ್ನು ಪಡೆದೆ. ಅದನ್ನು ಬಳಸಿಕೊಳ್ಳುವುದಕ್ಕಾಗಿ ಘೋರವಾದ ಕಾಂತಾರವನ್ನು ಸೇರಿಕೊಳ್ಳುತ್ತೇನೆ.
ವಿಕ್ರಮವನ್ನು ಸಾಧಿಸಿ ಅಮರತ್ವವನ್ನು ಪಡೆಯಬೇಕೆಂಬ ಶಕ್ತವು ಅಷ್ಟನ್ನೇ ಖಂಡಿಸುವುದು ಸಾಕು ದೇವಾ. ಯಾಕೆ ನನಗೆ ಸಕಲ ಸೌಭಾಗ್ಯವನ್ನು ಕರುಣಿಸಿದೆ ದೇವ. ಆದರೆ ಅಮರತ್ವವನ್ನು ನೀಡಲು ನಿನಗೆ ಸಾಧ್ಯವಿಲ್ಲವೇ? ಬೇಡ ಬಿಡು, ಇನ್ನೊಂದು ವರವನ್ನ ಕೇಳುತ್ತೇನೆ. ದಯಮಾಡಿಸುವೆಯಾ ದೇವ? ನನಗೆ ಮರಣ ಬರಲಿ, ಆದರೆ ಓರ್ವಕ್ಕೆ ಹೆಣ್ಣಿನಿಂದ ಆಕೆ ಪ್ರಕೃತಿ ಧರ್ಮಕ್ಕೆ ವಿರುದ್ಧವಾಗಿ ಹೊಂದಿಕೊಂಡವರಾಗಿರಬೇಕು. ಅಂತಹ ಮಾನವೀಯೋರ್ವರನ್ನು ಸಂಹಾರಕ್ಕೆ ಬಂದು ದೇವ, ಸಾವಿನನ್ನು ಘನಸ್ಥಿತಿಯಲ್ಲೇ ಸಾಯುತ್ತೇನೆ. ಆದರೆ ದೇವಾ ನನಗಾರು ಸಾಟಿ, ನನಗೆದುರಿಲ್ಲ. ಇಂತಹ ವಿಚಾರವನ್ನು ತಡಮಾಡುವುದು ಸರಿಯಲ್ಲ. ಅಮ್ಮನಿಗೆ ಹೇಳಿ, ಅಮ್ಮನಲ್ಲಿ ಹೇಳಬೇಕಾಗಿದೆ. ಅದರಿಂದ ಬಹಳ ಹರ್ಷಪಟ್ಟಳಾಕೆ. ಆದ್ದರಿಂದ ಸ್ವರ್ಗಲೋಕಕ್ಕೆ ದಾಳಿ ಮಾಡಬೇಕಾಗಿದೆ. ತಡ ಮಾಡುವುದು ಸರಿಯಲ್ಲ. ಎಲ್ಲಿ ಬಂದು ಸೇನಾಧಿಪತಿಗಳು
ಸೇನಾಧಿಪತಿಯಲ್ಲ, ಸೇನೆಯ ಪ್ರಮುಖನಾಗಿ ನಾನು ಮುಂದಿರುತ್ತೇನೆ. ನೀವೆಲ್ಲರೂ ನನ್ನನ್ನು ಹಿಂಬಾಲಿಸಿ.